ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಸ್ವಾಗತಿಸಲು ಸಜ್ಜಾಗಿರುವ ಮಂಗಳೂರಿನ ಜನತೆಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ. ಇದೀಗ ಮಂಗಳೂರಿನಲ್ಲಿ ಡ್ರೈ ಫ್ರೂಟ್ಸ್ಗಳ ನೂತನ ಮಳಿಗೆಯೊಂದು ಶುಭಾರಂಭಗೊಂಡಿದೆ. ಅದು ಎಲ್ಲಿ ಏನು ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ಹೌದು, ಈಗಾಗಲೇ 40 ವರ್ಷಗಳ ಅನುಭವವನ್ನು ಹೊಂದಿರುವ ಎಂಎಂಪಿ ಗ್ರೂಪ್ನ ಎಂಎಂಪೀಸ್ ನಟ್ಸ್ ಎರಡನೇ ಶಾಖೆಯು ನಗರದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಬಳಿಯಲ್ಲಿ ಶುಭಾರಂಭಗೊಂಡಿತು. ಮಳಿಗೆಯನ್ನು ಸಂಸ್ಥೆಯ ಮಾಲಕರಾದ ಮಂಜುನಾಥ್ ತಾಯಿ ರಾಧಾಪ್ರಭು ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಳಿಗೆಯ ಸಹ ಪಾಲುದಾರ ಪ್ರಶಾಂತ್ ಪ್ರಭು ಅವರು, ನಮ್ಮ ಮಳಿಗೆಯಲ್ಲಿ ವಿವಿಧ ರೀತಿಯ ಗೋಡಂಬಿಗಳು ಲಭ್ಯವಿದ್ದು ಡ್ರೈ ಫ್ರೂಟ್ಸ್ಗಳಾದ ಪಿಸ್ತಾ ಬಾದಾಮಿಗಳು ಮಾತ್ರವಲ್ಲದೆ ಹ್ಯಾಂಗ್ಯೋ ಐಸ್ ಕ್ರೀಮ್, ಮೈಸೂರು ಪಾಕು, ರಸಗುಲ್ಲಗಳಂತಹ ಸಿಹಿ ತಿಂಡಿಗಳು, ಅರುಣಾ ಮಸಾಲಾ ಅವರ ಗೃಹ ಉಪಯೋಗಿ ಸಾಂಬಾರು ಪದಾರ್ಥಗಳು ಕೂಡ ಇಲ್ಲಿ ಲಭ್ಯವಿದೆ ಎಂದರು. ಇಲ್ಲಿ ನಮ್ಮ ಮುಖ್ಯ ಐಟಮ್ ಏನಂತ ಹೇಳಿದ್ರೆ ಕ್ಯಾಶ್ಯೂ ತುಂಬ ಗೋಡಂಬಿಗಳು, ವಿಧ ವಿಧವಾದ ಫ್ಲೇವರ್ನ ಗೋಡಂಬಿಗಳಿದೆ. ಹಾಗೆ ಬೇರೆ ಬೇರೆ ಡ್ರೈ ಫ್ರೂಟ್ ಬಾದಾಮ್, ಪಿಸ್ತಾ, ಅಂಜೀರ್, ಹಾಗೆ ಒಣಹಣ್ಣುಗಳ ಸಂಗ್ರಹವಿದೆ. ಹಾಗೂ ಹಂಗ್ಯೋನವರ ಐಸ್ ಕ್ರೀಮು ಹಾಗೂ ಹಂಗ್ಯೋನವರ ಮೈಸೂರು ಪಾಕು, ಅವರ ರಸಗುಲ್ಲ ಅಂತ ಮುಂತಾದ ಸ್ವೀಟ್ ಐಟಮ್ಗಳು ಲಭ್ಯವಿರ್ತದೆ. ಹಾಗೆ ನಮ್ಮ ಅರುಣಾ ಮಸಾಲದವರ ತುಂಬ ಮನೆ ಗೃಹೋಪಯೋಗಿ ತುಂಬ ವಸ್ತುಗಳು ಇರುತ್ತದೆ. ನಮ್ಮ ವಿಶಿಷ್ಟ ಏನಂತ ಹೇಳಿದರೆ ಚೋಕೋ ಬೇಕ್ ಅಂತೇಳಿ ನಮ್ಮ ಮನೆಯಲ್ಲೇ ತಯಾರಿಸಿದಂತಹ ನಾನ್ ಕಟಾಯಿ, ಹೋಮ್ ಮೇಡ್ ಚಾಕ್ಲೇಟ್ಸ್, ಹೋಮ್ ಮೇಡ್ ಕೇಕ್ಸ್ ಮುಂತಾದ ವಿಧವಾದ ಸಂಗ್ರಹಗಳು ಇಲ್ಲಿ ಲಭ್ಯವಿದೆ. ಖ್ಯಾತ ವಕೀಲರಾದ ಪದ್ಮರಾಜ್ ಅವರು ಮಾತನಾಡಿ, ಮಂಗಳೂರು ಪ್ರವಾಸ ತಾಣವಾಗಿದ್ದು ನಾನಾ ಭಾಗದಿಂದ ಬರುವಂತಹ ಪ್ರವಾಸಿಗರು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದ ಅವರು ಮಳಿಗೆಗೆ ಶುಭ ಹಾರೈಸಿದರು. ಇದು ನಮ್ಮ ಮಂಗಳೂರಿನವರಲ್ಲಿ ಅಲ್ಲದೆ ಈ ಮಂಗಳೂರು ಈಗ ಒಂದು ವಿದೇಶಿಗರ ಕೂಡ ಆಕರ್ಷಕ ಪ್ರವಾಸ ತಾಣ ಕೂಡ ಆಗಿದೆ. ಅಲ್ಲಿಂದ ಬರುವಂತಹ ಈ ವಿದೇಶಿಗರಿಗೆ ಹಾಗೂ ದೇಶದ ನಾನಾ ಕಡೆಯಿಂದ ಬರುವಂತಹ ಈ ಮಂಗಳೂರನ್ನು ನೋಡಲು ಬರುವಂತಹ ಆಗಮಿಸುವಂತಹ ಎಲ್ಲರಿಗೂ ಕೂಡ ಇದೊಂದು ಉತ್ತಮವಾದಂತಹ ಒಂದು ಜಾಗ. ಇದರಲ್ಲಿ ಬೇಕಾಗುವಂಥ ಈ ಮಂಗಳೂರಿನ ವಿಶೇಷ ಏನು ಕ್ಯಾಶ್ಯೂ ನಟ್ ಇದೆ ಅಥವಾ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲಿ ಸಿಗ್ತದೆ. ಈ ಒಂದು ಸಂಸ್ಥೆಯನ್ನು ಆರಂಭಿಸಿದಂತಹ ಪ್ರಶಾಂತ್ ಪ್ರಭು ಮತ್ತು ಅವರ ಸಹೋದರರು ಹಾಗೆ ಅವರ ಎಲ್ಲ ಪಾಲುದಾರರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಡಾಕ್ಟರ್ ಹಂಸರಾಜ ಆಳ್ವ ಮಾತನಾಡಿ, ನನ್ನ ಗೆಳೆತನವು ಈ ಸಂಸ್ಥೆಯ ಮಾಲಕರೊಂದಿಗೆ ಕಳೆದ 20 ವರ್ಷಗಳಿಂದಲೂ ಇದೆ. ಈ ಒಂದು ಉದ್ದಿಮೆ ಲಾಭದಾಯಕವಾಗಲಿ ಎಂದು ಶುಭ ಹಾರೈಸಿದರು. Coming out with the second outlet of MMP near the Gokarnath temple. My association with them goes back to many years, more than 20 years. His father is kind of a father figure in the cashew industry in Mangalore. He had a lot of dreams and I'm very happy and proud his children are fulfilling all his dreams. May all your dreams come true and all the best in your future endeavor. ಈ ಸಂದರ್ಭದಲ್ಲಿ ಮಳಿಗೆಯ ಮಾಲಕ ಮುನ್ಕೂರು ಮಂಜುನಾಥ್ ಪ್ರಭು, ಮಂಗಳ ಕ್ಯಾಶ್ಯೂ ಇಂಡಸ್ಟ್ರಿಯ ಮಾಲಕರಾದ ಡಾಕ್ಟರ್ ವಾಮನ್ ಕಾಮತ್, ಬೈಕಂಪಾಡಿ ಅರುಣಾ ಇಂಡಸ್ಟ್ರಿಯ ಮಾಲಕರಾದ ಅನಂತೇಶ್ ಪ್ರಭು, ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಟ್ರಸ್ಟಿ ಸಾಯಿರಾಮ್, ಹ್ಯಾಂಗೋ ಐಸ್ ಕ್ರೀಮ್ನ ಆಡಳಿತ ನಿರ್ದೇಶಕರಾದ ಪ್ರದೀಪ್ ಪೈ ಹಾಗೂ ಡಾಕ್ಟರ್ ಪಾಂಡುರಂಗ ಕಾಮತ್, ಆದಿತ್ಯ ಪೈ, ಕಲ್ಬಾವಿ ಕ್ಯಾಶ್ಯೂ ಮಾಲಕರಾದ ಪ್ರಕಾಶ್ ರಾವ್ ಉಪಸ್ಥಿತರಿದ್ದರು. ಆದಿತ್ಯ ರಾವ್, V4 ನ್ಯೂಸ್ 24/7 ಮಂಗಳೂರು.